ತಿರುಗುಬಾಣಕ್ಕೆ ಮತ್ತೆ ಸ್ವಾಗತ. ದೇವಿ ಪ್ರಸಾದ್ ಶೆಟ್ರೆ, ದೇವಿ ಪ್ರಸಾದ್ ಶೆಟ್ರು ಒಬ್ಬರು ಜೆಡಿಎಸ್ಗೆ ಲೆಟರ್ ಹೆಡ್ ನಾಯಕರು, ಕೇವಲ ಲೆಟರ್ ಹೆಡ್ಗಷ್ಟೇ ಸೀಮಿತವಾದಂಥ ನಾಯಕರು ಅವರು, ಹೌದಾ? ಈ ಬಗ್ಗೆ ಈಗ ಸಂಪೂರ್ಣವಾದಂಥ ಸ್ಪಷ್ಟನೆ ನಾನು ನೀಡಿದ್ದೇನೆ. ಯಾವುದೇ ಲೆಟರ್ ಹೆಡ್ನ ಅಗತ್ಯ ಇಲ್ಲ. ದೇವಿ ಪ್ರಸಾದ್ ಶೆಟ್ರು ಯಾರು ಅಂತ ಎಲ್ರಿಗೂ ಗೊತ್ತಿದೆ. ನಮಗೆ ಯಾವುದೇ ಒಂದು ಲೆಟರ್ ಹೆಡ್ನ ಮೂಲಕ ನಾವು ಜನಮನ್ನಣೆ ಗಳಿಸಬೇಕಾಗಿಲ್ಲ. ನಮಗೆ ಲೆಟರ್ ಹೆಡ್ಡಿನ ಬದಲಾಗಿ ಒಬ್ಬ ಲೆಟರ್ ಆಗಿರಬೇಕು. ನಾವು ಆ ಮೂಲಕ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಮಗೆ ಯಾವುದು ಲೆಟರ್ ಹೆಡ್ಡಿದ್ದು ಅವಶ್ಯಕತೆ ಅಂದ್ರೆ ಪ್ರೆಸ್ ಮೀಟ್ ಮಾಡುವಂಥದ್ದು, ಮತ್ತೆ ಯಾರನ್ನೋ ಎಲ್ಲಿಗೋ ಅಧ್ಯಕ್ಷರನ್ನಾಗಿ ಮಾಡುವಂಥದ್ದು, ತಾಲೂಕು ಅಧ್ಯಕ್ಷರು ಅಂತ ನೇಮಕ ಮಾಡುವಂತ ಇಷ್ಟಕ್ಕೆ ಮಾತ್ರ ನೀವು ಸೀಮಿತ. ಪ್ರೆಸ್ ಮೀಟ್ ಇದಕ್ಕೆ ಪಾರ್ಟಿಗೋಸ್ಕರ ಏನಿಲ್ಲ. ಪತ್ರಿಕಾಗೋಷ್ಠಿ ರಾಜಕೀಯದಲ್ಲಿ ಮಾಡುವಂತದ್ದು ಮಾಡಲೇಬೇಕಾಗ್ತದೆ. ಅಷ್ಟನ್ನೇ ಮಾಡ್ತಾ ಇದೀರಿ. ಎಂತ ತಕರಾರು ಇರೋದು? ಯಾರ ತಕರಾರು ಇಲ್ಲ, ನಮ್ಮಲ್ಲಿ ಏನು ತಕರಾರು ಇಲ್ಲ. ಅಲ್ಲ, ನಿಮ್ಮಲ್ಲಿ ಯಾರು ಇಲ್ಲ, ಅದೇ ತಕರಾರು ಇರೋದು. ನಿಮ್ಮಲ್ಲಿ ಜೆಡಿಎಸ್ ನಲ್ಲಿ ಯಾರು ಇಲ್ಲ ಅಂತಾದ್ರೆ ತಕರಾರು ಇಲ್ಲಿ ಬರೋದು. ಜೆಡಿಎಸ್ ಅಲ್ಲಿ ಹೊರಗೆ ನಿಂತು ನೋಡೋರು ಮಾತಾಡ್ತಾರೆ. ಯಾವ ಪಕ್ಷದಲ್ಲಿ ಇಲ್ಲದಂತ ನಾಯಕರು ಜೆಡಿಎಸ್ ಇಲ್ಲದಿದ್ದಾರೆ. ಈಗ ಭಾರತೀಯ ಜನತಾ ಪಕ್ಷದಲ್ಲಿರುವ ಮುಂಚೂಣಿ ನಾಯಕರು ಕೂಡ ನಮ್ಮ ಪಕ್ಷದವರು, ಈ ಜಿಲ್ಲೆಯಲ್ಲೂ ಕೂಡ, ನಮ್ಮ ಜಿಲ್ಲೆಯಲ್ಲೂ ಕೂಡ. ಆದ್ರಿಂದ ನಮ್ಮಲ್ಲಿ ನಾಯಕರು ಎಲ್ಲೂ ಸಲ್ಲದವರು ನಿಮ್ ಕಡೆಗೆ ಬರ್ತಾ ಇದ್ದಾರೆ. ಎಲ್ಲೂ ಸಲ್ಲದವರು ಬೇರೆ ಪಕ್ಷಕ್ಕೆ ಬೇಕಾ? ಹಾಗಾದ್ರೆ ನಮ್ಮ ಪಕ್ಷಕ್ಕೆ ನೀವು ಹೇಳುದಾದ್ರೆ, ನಮ್ಮ ಪಕ್ಷದ ನಾಯಕರುಗಳು ಬೇರೆ ಪಕ್ಷಕ್ಕೆ ಬೇಕಾದ್ರೆ ನಮ್ಮ ನಾಯಕತ್ವಕ್ಕೆ ಬೆಲೆ ಇಲ್ವಾ? ಸೊ ಇಲ್ಲಿ ಉಡುಪಿಯಲ್ಲಿ ಹಾಗಾದ್ರೆ ದೇವಿ ಪ್ರಸಾದ್ ಶೆಟ್ರು ಸುಪ್ರೀಮು ಜೆಡಿಎಸ್ಗೆ, ನೀವೊಬ್ಬರೇ ನಾಯಕರು, ನೀವು ಹೇಳಿದ್ದೇ ಆಗಬೇಕು. ಅದು ನೀವು ಹೇಳಿದ್ದನ್ನು ನಾನು ಒಪ್ಪೋದಿಲ್ಲ. ಅಂಥದ್ದು ಯಾವುದೂ ಇಲ್ಲ. ನಮ್ಮಲ್ಲಿ ಸಾಮೂಹಿಕ ನಾಯಕತ್ವ, ಎಲ್ಲರೂ ಸೇರಿ ನಾವು ಯಾವುದೇ ಒಂದು ತೀರ್ಮಾನವನ್ನು ಕೈಗೊಳ್ತೀವಿ. ನಮ್ಮಲ್ಲಿ ಬೇಕಾದಷ್ಟು ಒಳ್ಳೆಯ ನಾಯಕರುಗಳಿದ್ದಾರೆ, ಒಳ್ಳೆಯ ನಾಯಕತ್ವವನ್ನು ಸಮಾಜಕ್ಕೆ ಕೊಟ್ಟಂಥವರಿದ್ದಾರೆ, ಒಳ್ಳೆಯ ಹೋರಾಟಗಾರರಿದ್ದಾರೆ. ಎಸ್, ಮತ್ತೊಂದು ದೇವಿ ಪ್ರಸಾದ್ ಶೆಟ್ರ ಬಗ್ಗೆ ಇರುವಂತ ಮತ್ತೊಂದು ದೊಡ್ಡ ಆರೋಪ ಅಂತ ಹೇಳಿದ್ರೆ, ದೇವಿ ಪ್ರಸಾದ್ ಶೆಟ್ರು ಸ್ವಾರ್ಥಿ, ಪಕ್ಷವನ್ನು ಸ್ವಾರ್ಥಕ್ಕಾಗಿ ಬಳಸಿಕೊಳ್ತಾ ಇದ್ದಾರೆ. ಏನಾದರೂ ನಾನು ಸ್ವಾರ್ಥಕ್ಕಾಗಿ ಬಳಸಿಕೊಂಡಿದ್ರೆ ತಾವು ತಿಳಿಸಬಹುದು. ಅಂದ್ರೆ ನನ್ನದೇ ಆಗಬೇಕು, ಜೆಡಿಎಸ್ ಅಂದ್ರೆ ನಾನು ಉಡುಪಿಯಲ್ಲಿ ಅಂತದ್ದು ಯಾವುದಾದ್ರೂ ಇದ್ರೆ, ಜೆಡಿಎಸ್ ಅಲ್ಲಿ ಹೈಕಮಾಂಡ್ ಇದೆ, ಜೆಡಿಎಸ್ ಅಲ್ಲಿ ಕೇಳುವವರಿದ್ದಾರೆ, ಜೆಡಿಎಸ್ ಅಲ್ಲಿ ನಾಯಕರಿದ್ದಾರೆ, ನಾನೊಬ್ಬ ಕಾರ್ಯಕರ್ತ. ಅದರಲ್ಲಿ ಜೆಡಿಎಸ್ ಹೈಕಮಾಂಡಿನ ಅಯಕಟ್ಟಿನ ಕಾಂಟ್ಯಾಕ್ಟ್ ಗಳನ್ನ ಇಟ್ಟುಕೊಂಡು ನಾನೇ ನನ್ನದು ಅಂತ ಇದ್ದೀರಿ ಜೆಡಿಎಸ್ ನಲ್ಲಿ. ಯಾವತ್ತೂ ಕೂಡ ಅಂತದ್ದಿಲ್ಲ. ಅಂತ ಭ್ರಮೆಯಲ್ಲೂ ಕೂಡ ನಾನಿಲ್ಲ. ಜೆಡಿಎಸ್ ಅಲ್ಲೂ ನಾನೇ ಆಗಿರ್ಬೇಕು, ನನ್ನ ನಾಯಕತ್ವ ಯಾವ ಭ್ರಮೆಯಲ್ಲೂ ಕೂಡ ಇಲ್ಲ. ಯಾವತ್ತೂ ಕೂಡ ನಾವು ಬೇರೆಯವರಿಗೆ ಅವಕಾಶವನ್ನು ಮಾಡಿಕೊಟ್ಟವರು, ನಮ್ಮ ನಾಯಕತ್ವವನ್ನು ಕೂಡ ಬೇರೆಯವರಿಗೆ ಕೊಡ್ಲಿಕ್ಕೂ ಸಿದ್ಧರಿದ್ದವರು. ಆದ್ದರಿಂದ ಯಾವತ್ತೂ ಕೂಡ ಆ ಭ್ರಮೆಯಲ್ಲಿಲ್ಲ. ಅದು ನೀವೇನಾದ್ರೂ ಎಣಿಸಿದ್ರೆ ಅದು ನಿಮ್ಮ ಭ್ರಮೆ. ಪಾರ್ಟಿ ಫಂಡ್ ಅನ್ನ ದುರುಪಯೋಗ ಮಾಡ್ತಾ ಇದ್ದಾರೆ ದೇವಿ ಪ್ರಸಾದ್ ಶೆಟ್ಟಿ. ಪಾರ್ಟಿ ಫಂಡೇ ಬರೋದಿಲ್ಲ, ಇದ್ರೆ ದುರುಪಯೋಗ ಮಾಡುವಂತ ಪ್ರಶ್ನೆ ಇಲ್ಲ. ಇಷ್ಟು ವರ್ಷ ಅಧ್ಯಕ್ಷನಾಗಿದೆ, ಒಂದು ಪೈಸಾ ನಮಗೆ ಪಕ್ಷಕ್ಕಾಗಿ ಬರೋದಿಲ್ಲ. ಪಕ್ಷ ಸಂಘಟನೆ ಖರ್ಚಿಗೆ ವೈಯಕ್ತಿಕ ಖರ್ಚಿಗೆ ಉಪಯೋಗಿಸ್ತಾರೆ. ಚುನಾವಣಾ ಫಂಡ್ ಅಲ್ಲೂ ಕೂಡ ಯಾವ ರೀತಿ ಆಗಿದೆ, ನಮಗೆ ಚುನಾವಣೆಗೆ ಸ್ಪರ್ಧಿಸಿದವರಿಗೆ ನೇರವಾಗಿ ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಾವು ಯಾವತ್ತೂ ಹಣ ತಗೊಂಡಿಲ್ಲ. ನೇರವಾಗಿ ಏನು ಫಂಡ್ ಬಂದಿದೆ, ನಾವು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಕುಮಾರಸ್ವಾಮಿ ಅವರಿಗೆ ಹೇಳಿದ್ದೇವೆ, ಏನು ಕೊಡ್ಲಿಕ್ಕಿದೆ ನೇರವಾಗಿ ಅಭ್ಯರ್ಥಿಗೆ ತಲುಪಿಸಿ ಅಂತ. ಇಲ್ಲಿ ಎಲ್ಲಾದ್ರೂ ಎಡವಿದ್ರೆ ಯಾರು ಕೂಡ ಸರಿ, ಎಲ್ಲವೂ ಸರಿ ನೀವು ಹೇಳ್ತಾ ಇದ್ದೀರಿ, ನಾನ್ ಸರಿ ಇದ್ದೇನೆ, ನನ್ನ ನಾಯಕತ್ವ ಸರಿ ಇದೆ. ಹಾಗಾದ್ರೆ ಯಾಕೆ ಜೆಡಿಎಸ್ ಆರಕ್ಕೆ ಏರೋದಿಲ್ಲ? ದಿನದಿಂದ ದಿನಕ್ಕೆ ಕೆಳಗೆ ಉಡುಪಿಯಲ್ಲಿ ಯಾಕೆ ಡೌನ್ ಆಗ್ತಾ ಇರುವಂತದ್ದು? ನೋಡಿ, ನಾನು ಸರಿ ಇದ್ದೇನೆ, ನಾನು ನಾಯಕತ್ವ ಸರಿ ಇದ್ದೇನೆ ಎಂಬುದಕ್ಕಿಂತ ಜಾಸ್ತಿ ನಮ್ಮ ಪಕ್ಷ ಸರಿ ಇದೆ, ನಮ್ಮ ಪಕ್ಷದ ನಾಯಕತ್ವ ಸರಿ ಇದೆ, ನಮ್ಮ ಪಕ್ಷದ ಪರಮೋಚ್ಚ ನಾಯಕರುಗಳು ಸರಿ ಇದ್ದಾರೆ. ಜನ ಸರಿ ಇಲ್ಲ, ನಮ್ಮ ಪಕ್ಷಕ್ಕೆ ಜನ ಸರಿ ಇಲ್ಲ, ನಿಮ್ಮನ್ನ ಚೂಸ್ ಮಾಡೋದಿಲ್ಲ, ನಿಮ್ಮ ಬಗ್ಗೆ ಯಾವುದೇ ಪ್ರೀತಿಯನ್ನು ಇಟ್ಟುಕೊಂಡಿಲ್ಲ. ನಮ್ಮ ಪಕ್ಷ ಅನೇಕ ಕಾರ್ಯಕ್ರಮಗಳನ್ನು ಈ ರಾಜ್ಯಕ್ಕೆ ಕೊಟ್ಟಿದೆ. ಜನರು ನಮ್ಮ ಕಾರ್ಯಕ್ರಮಗಳನ್ನು ಮೆಚ್ಚಿದ್ದಾರೆ. ಜನರು ಒಂದು ಅನೇಕ ಈ ಬದಲಾವಣೆಗಳ ಸಂದರ್ಭದಲ್ಲಿ ಈ ಎರಡು ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ನಮ್ಗೊಂದು ಸ್ವಲ್ಪ ಹಿನ್ನಡೆ. ನಾನು ಕೇಳ್ತೇನೆ, ವಸಂತ ಸಾಲಿಯಾನ್ ಅವರು ಪಾರ್ಟಿಗೆ ಬಂದ್ರು, ಬರ್ಲಿ, ಬಿಟ್ಟು ಹೋದ್ರು, ಯಾರ ಕಾರಣ ಇದಕ್ಕೆ? ಬಂದ್ರೆ ಬಿಟ್ಟು ಹೋಗ್ತಾರೆ. ಸಭಾಪತಿಯವರು ಬಂದ್ರು, ಬಿಟ್ಟು ಹೋದ್ರು, ಯಾರ ಕಾರಣ ಇದಕ್ಕೆ? ದೇವಿ ಪ್ರಸಾದ್ ಶೆಟ್ಟಿ ನಾವ್ಯಾಕೆ ಕಾರಣರು? ಸಭಾಪತಿ ಸಾಲಿಯಾನ್ ರವರು ದೊಡ್ಡ ಮಟ್ಟದ ನಾಯಕರು, ನಾವು ತಳಮಟ್ಟದ ನಾಯಕರು. ಅವರು ನಮ್ಮ ಮಟ್ಟದ ನಾಯಕರುಗಳಲ್ಲ. ಅವರ ಬಗ್ಗೆ ಬೇಕಾದಷ್ಟು ಗೌರವದಿಂದ ನಾವು ಬಳಸಿಕೊಂಡಿದ್ದೇವೆ. ನಾವೇ ಅವರಿಗೆ ಯಾವ ಸ್ಥಾನವನ್ನು ಕೊಡಬೇಕಾದ್ರೂ ಕೊಡಬಹುದು ಅಂತ ಹೇಳಿದ್ದೇವೆ. ಮತ್ತೆ ಸಾಲಿಯಾನ್ ರವರು ಚುನಾವಣೆ ಸಂದರ್ಭದಲ್ಲಿ ಬಂದಿದ್ದಾರೆ. ವಸಂತ್ ಸಾಲಿಯಾನ್ ಅವರು ಯಾಕೆ ಬಿಟ್ಟು ಹೋದ್ರು? ವಸಂತ್ ಸಾಲಿಯಾನ್ ರವರು ಚುನಾವಣಾ ಸಂದರ್ಭದಲ್ಲಿ ಬಂದಿದ್ದಾರೆ. ಅವರದ್ದು ಬಂದದ್ದು ಗೊತ್ತಿಲ್ಲ, ಹೋದದ್ದು ಗೊತ್ತಿಲ್ಲ. ನಮಗೆ ಅವರಿಗೆ ಏನು ಸಹಕಾರ ಮಾಡಬೇಕು ನಮ್ಮ ಪಕ್ಷ ಮಾಡಿದೆ. ಯಾವತ್ತೂ ಅವರನ್ನು ನಾವು ದುರ್ಬಲವಾಗಿ ಬಳಸಿಕೊಂಡಿಲ್ಲ. ಅವರು ನಮ್ಮ ಪಕ್ಷ ಅವರಿಗೆ ಬೇರೆ ಪಕ್ಷ ಒಬ್ಬ ಜಾತ್ಯತೀತ ನಿಲುವಿನ ವ್ಯಕ್ತಿ,
5 ಸಲ ಶಾಸಕರಾಗಿದ್ದವರು, ಸಚಿವರಾಗಿದ್ದವರು, ತನ್ನ ಎಲ್ಲ ಸಿದ್ಧಾಂತಗಳನ್ನು ಬಿಟ್ಟು ಒಂದು ಹಿಂದುತ್ವ ಎಜೆಂಡದ ಹಿಂದಿರುವಂಥ ಪಕ್ಷಕ್ಕೆ ಅವರು ಪಲಾಯನ ಮಾಡೋದಾದರೆ ನಾವು ಏನು ಹೇಳಲಿಕ್ಕಿದೆ ಅದರ ಬಗ್ಗೆ? ಸಭಾಪತಿಯವರು ಈಗ ನಿಮ್ಮ ಪಾರ್ಟಿಯಲ್ಲಿ ಇದ್ದಾರೋ ಇಲ್ವೋ? ನೀವು ಸಭಾಪತಿಯನ್ನು ಕೇಳಿ. ಅಲ್ಲ, ನೀವು ಅಧ್ಯಕ್ಷರು, ನಿಮ್ಮ ಪಾರ್ಟಿಯಲ್ಲಿ ಜಿಲ್ಲಾಧ್ಯಕ್ಷರು, ನೀವು ನಮ್ಮ ಪಕ್ಷದಲ್ಲಿ ಇದ್ದಾರಾ ಇಲ್ವಾ ಅಂತ ಕೇಳಿದ್ರೆ ಅವ್ರ ಹತ್ರವೇ ಕೇಳಬೇಕು ನೀವು. ಅಲ್ಲ, ನೀವು ಸ್ಪಷ್ಟನೆ ಕೊಡಬೇಕು, ಅಧ್ಯಕ್ಷರು ಇದ್ದಾರೋ ಇಲ್ವೋ ಅಂತ. ನಮ್ಮ ಪಕ್ಷಕ್ಕೆ ಅವರು ಸದಸ್ಯರಾಗಿಯೂ ಇರಲಿಲ್ಲ, ಅವರು ಈಗ ತಟಸ್ಥರಾಗಿದ್ದಾರೆ. ಆದ್ದರಿಂದ ಅವರು ಬಂದಾಗ ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ನಮ್ಮ ಪಕ್ಷ ಕೂಡ ಕೊಟ್ಟಿದೆ. ನಾವು ಬಹಳ ಗೌರವಯುತವಾಗಿ ಅವರನ್ನು ನಡೆಸ್ಕೊಂಡಿದ್ದೇವೆ. ಎಲ್ಲೂ ಕೂಡ ನಾವು ಅವರನ್ನು ಪಕ್ಷ ಬಿಟ್ಟು ಹೋಗಲಿಕ್ಕೆ ಅಥವಾ ನಮ್ಮ ಅಧ್ಯಕ್ಷ ಸ್ಥಾನವನ್ನು ಕೂಡ ಅವರಿಗೆ ಬಿಟ್ಟು ಕೊಟ್ಟು, ಅಂದ್ರೆ ದೇವಿ ಪ್ರಸಾದ್ ಶೆಟ್ರು ಕಿರಿಕಿರಿ ಮಾಡ್ತಾರೆ ಅಥವಾ ದೇವಿ ಪ್ರಸಾದ್ ಶೆಟ್ರ ಕಿರಿಕ್ ಅಥವಾ ಸಹಕಾರ ಕೊಡದೇ ಇರುವಂತದ್ದು ಅವರು ಹೊರಗೆ ಹೋಗ್ಲಿಕ್ಕೆ ಕಾರಣ ಅಂತಾರೆ, ಹೌದಾ? ಅದು ಅವರಿಗೆ ಬಿಟ್ಟ ವಿಚಾರ. ನಾನಂತೂ ಯಾರಿಗೂ ಕಿರಿಕಿ ಸೀರಿಯಸ್ಲಿ ಸಮಸ್ಯೆ ಇದೆ, ನಿಮ್ಮಲ್ಲೇ ಸಮಸ್ಯೆ ಇದೆ ಅಂತ ಅನಿಸೋದಿಲ್ಲ? ವಸಂತ್ ಸಾಲಿಯಾನ್ ಅಂತ ನಾಯಕರು ಬಂದ್ರು ಹೋದ್ರು, ಸಭಾಪತಿ ಅಂತವರು ವೈಯಕ್ತಿಕವಾಗಿ ಇಂಡಿವಿಜುವಲ್ ಆಗಿ ನಿಂತು ವಸಂತ್ ಸಾಲಿಯಾನ್ ರವರು ನಮ್ಮ ರಾಜಕೀಯವಾಗಿ ನಮಗೆ ವಿರುದ್ಧವಾಗಿದ್ದರೂ ಕೂಡ ಅವರು ಪಕ್ಷಕ್ಕೆ ಬಂದಾಗ ನಾವು ಅವರನ್ನು ಸಂಪೂರ್ಣವಾಗಿ ಬೆಂಬಲ ಮಾಡಿದ್ದೇವೆ. ವಸಂತ್ ಸಾಲಿಯಾನ್ರಿಗೂ ನನಗೂ ಬಹಳಷ್ಟು ಮನಸ್ತಾಪಗಳಿತ್ತು, ಯಾವಾಗ ನಮ್ಮ ಪಕ್ಷಕ್ಕೆ ಬರುವ ಹಿಂದಿನ ದಿನದವರೆಗೂ ಕೂಡ. ನಾನೇನೂ ಅಲ್ಲ, ಅವರು ದೊಡ್ಡ ವ್ಯಕ್ತಿ, ಸಚಿವರಾಗಿದ್ದವರು, ನಮಗೆ ಬಹಳಷ್ಟು ಸಮಸ್ಯೆಗಳನ್ನು ಕೂಡ ಮಾಡಿದರು, ಅವರಿಗೆ ಗೊತ್ತಿದೆ. ಆದರೂ ಕೂಡ ನನ್ನ ಅಭಿವೃದ್ಧಿಗೆ ತೊಡಕುಗಳನ್ನು ಮಾಡಿದರು. ನಾನು ಈ ಮಟ್ಟಕ್ಕೆ ಬೆಳೆಯಬೇಕಾಗಿದ್ರೆ ಅವರೇ ಅದಕ್ಕೆ ಪ್ರಮುಖ ಕಾರಣ. ವಸಂತ್ ಸಾಲಿಯಾನ್ರು ಅವರು ಸಚಿವರಾಗಿದ್ದರು, ಹೊರಗಡೆ ಹೋದ್ರು, ಅವರನ್ನು ಉಳಿಸಿಕೊಳ್ಳುವಂತ ಪ್ರಯತ್ನವನ್ನ ನೀವು ಮಾಡ್ಲಿಲ್ವಲ್ಲ ಅಂತ. ನಮ್ಮ ನಾಯಕರುಗಳು ಅವರನ್ನು ಕರ್ತಂದದ್ದು, ನಾನು ಕರ್ತಂದದಲ್ಲ. ನಮ್ಮ ನಾಯಕರುಗಳ ಅವರ ಹುಟ್ಟುಹಬ್ಬದ ದಿವಸ, ಅವರ ಮದುವೆಯ ದಿವಸ, ಅವರ ವರ್ಷ ದಿನ ನಮ್ಮ ದೇವೇಗೌಡರು ಅವರು ಮನೆಗೆ ಬಂದಿದ್ದಾರೆ. ಆ ದಿವಸ ಅವರನ್ನು ಮಾತಾಡಿದ್ದಾರೆ, ನಾನು ಯಾವತ್ತೂ ಪಕ್ಷ ಬಿಟ್ಟು ಹೋಗುವುದಿಲ್ಲ ಅಂತ. 1 ವಾರದಲ್ಲಿ ಬಿಟ್ಟು ಹೋಗಿದ್ದಾರೆ. ನಾನೇನಾದ್ರೂ ಸಮಸ್ಯೆ ಮಾಡ್ತಿದ್ರೆ ದೇವೇಗೌಡರಿಗೆ ಉಳಿಸುವಂತ ಪ್ರಯತ್ನವನ್ನು ಮಾಡಬೇಕಿತ್ತಲ್ವ ನೀವು ಅಧ್ಯಕ್ಷರಾಗಿ? ನಿಮ್ಮ ಜವಾಬ್ದಾರಿ ಅಲ್ವಾ? ಒಬ್ಬ ಪಾರ್ಟಿಯನ್ನ ಬಿಟ್ಟು ನಿಲ್ಲಿಸುವಂತದ್ದು ಯಾರ ಜವಾಬ್ದಾರಿ, ಯಾರ ಕರ್ತವ್ಯ? ನಮ್ಮ ನಾಯಕರ ಸಂದೇಶ ನೀವು ಕೇಳಿಲ್ವಾ? ನಮ್ಮ ನಾಯಕರ ಸಂದೇಶ ಏನು ಅಂತ ನಿಮ್ಗೆ ಗೊತ್ತಿಲ್ವಾ? ಯಾರು ಕೂಡ ಪಕ್ಷದಲ್ಲಿ ಹೋಗುವವರನ್ನು ತಡೆಯುವುದಂಥದ್ದಿಲ್ಲ. ನಾವು ಪಕ್ಷದಲ್ಲಿ ನಿಷ್ಠರಾಗಿದ್ದರೆ ಇರಲಿ, ಪಕ್ಷದಲ್ಲಿ ನಾನು ಕೂಡ ಅಷ್ಟೇ. ಬೇರೆ ಪಕ್ಷಕ್ಕೆ ಹೋಗುವುದಾದರೆ ಅದು ನಾನು ಸ್ವತಂತ್ರ. ವಸಂತ್ ಸಾಲಿಯಾನ್ರು ಅವರು ಆಲೋಚನೆ ಮಾಡಿ ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ. ಅವರು ಹಿರಿಯ ನಾಯಕರಿದ್ದಾರೆ, ರಾಜಕೀಯದಲ್ಲಿ ಪಳಗಿದವರಿದ್ದಾರೆ. ನಾನು ಏನು ಶಾಸಕನಾಗಿ ಸಚಿವನಾಗಿದ್ದವಲ್ಲ, ಅವರು ಆಲೋಚನೆ ಮಾಡಿ ಬಂದಿದ್ದಾರೆ. ನನ್ನಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಅವರಿಗೆ ಕಿರಿಕಿರಿ ಮಾಡಿದ್ದು ಅಂತ ಹೇಳಿದ್ರೆ ಅದೊಂದು ಅಪಹಾಸ್ಯ ಇದ್ದಾಗಿ ರಾಜಕೀಯ. ನಾನು ಅಲ್ಲೇ ಒಂದು ವಿಚಾರ ಕೇಳಬೇಕು. ಗೀತಾಂಜಲಿ ಸುವರ್ಣ ಅವರು ಕೂಡ ನಿಮ್ಮ ಪಾರ್ಟಿಯಲ್ಲಿದ್ರು, ಅವರು ಹೊರಗಡೆ ಹೋದ್ರು. ನೋಡಿ, ನೀವು ಉಳ್ಕೊಂಡದ್ದು ನೀವು ಒಬ್ಬರೇನಾ ಅಂತ ನನಗೆ ಅನಿಸುತ್ತೆ. ನೀವು ಯಾಕೆ ಹೊರಗಡೆ ಹೋಗೋದಕ್ಕೆ? ಗೀತಾಂಜಲಿ ಸುವರ್ಣರ ಹತ್ರ ಕೇಳಿ ನೀವು, ದೇವಿ ಪ್ರಸಾದ್ ಶೆಟ್ಟರಿಂದ ನಿಮ್ಗೇನಾದ್ರೂ ಅಡೆತಡೆ ಆಗಿದೆ ಅಂತ. ಗೀತಾಂಜಲಿ ಸುವರ್ಣರನ್ನು ನಾಯಕಿಯನ್ನಾಗಿ ಮಾಡಿದ್ದು ಯಾರು ಅಂತ ಕೂಡ ನೀವು ಕೇಳಿ. ಅವರು ಅಧ್ಯಕ್ಷರಾಗ್ತಾರೆ ಅಂತ ಆಗುವಾಗ ನೀವು ಅಡ್ಡಗಾಲ ಹಾಕಿದ್ರಿ. ಅವರೊಂದು ಒಳ್ಳೆ ನಾಯಕಿ ಆಗಬೇಕು, ಮಹಿಳಾ ಪ್ರತಿನಿಧಿ ಆಗಬೇಕು. ಅವರನ್ನು ನಾನು ಗುರುತಿಸಿ ರಾಜಕೀಯಕ್ಕೆ ತಂದು ಅವರನ್ನು ಮಹಿಳಾ ಅಧ್ಯಕ್ಷರನ್ನಾಗಿ ಮಾಡಿ ಅವರ ನಾಯಕತ್ವದ ಗುಣವನ್ನು ಸಮಾಜಕ್ಕೆ ಕೊಟ್ಟದ್ದು ನಂದು ತಪ್ಪ? ಅಥವಾ ನಾನೇನಾದರೂ ಅವರಿಗೆ ಮೋಸ ಮಾಡಿದ್ದೇನಾ? ನನ್ನಿಂದ ಏನಾದ್ರೂ ಅನ್ಯಾಯ ಆಗಿದೆ ಅವ್ರ ಹತ್ರ. ಈಗ ಉಳ್ಕೊಂಡವ್ರು ನೀವು ಮಾತ್ರ ನಾಯಕರು ಅಂತ ಯಾವಾಗ ಹೊರಗಡೆ ಹೋಗ್ತೀರಿ? ಜೆಡಿಎಸ್ ಬಿಡುವಂತ ಯೋಚನೆಯಲ್ಲಿ ಏನಾದ್ರೂ ಇದ್ದೀರಾ? ನೀವು ಕೇವಲ ನಮ್ಮ ಬಗ್ಗೆ ನಿಮ್ಗೆ ತಪ್ಪಾಗಿ ಗ್ರಹಿಕೆ ಇದೆ, ಅಂತದ್ದು ಏನಿಲ್ಲ. ನಮ್ಮಲ್ಲಿ ಬಹಳಷ್ಟು ನಾಯಕರಿದ್ದಾರೆ. ನೀವು ಹೇಳಿದ್ರೆ ನಾಯಕರ ಹೆಸರು ಹೇಳಿ ನೋಡೋಣ. ನೀವು ದೇವಿ ಪ್ರಸಾದ್ ಶೆಟ್ಟರನ್ನ ಬಿಟ್ರೆ ಉಡುಪಿಯಲ್ಲಿ ನಮ್ಮ ನಾಯಕರುಗಳು, ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳ ಪಟ್ಟಿ ಇದೆ. ಕೊಲ್ಲೂರಿನಿಂದ ಹಿಡಿದು ಕೊಲ್ಲೂರಿನಿಂದ ಇದ್ದು ಹೆಜಮಾಡಿವರೆಗೆ ಎಷ್ಟು ನಾಯಕರುಗಳು ನಮ್ಮ ಪಕ್ಷದಲ್ಲಿ ನಿರಂತರವಾಗಿ. ಉಡುಪಿಯ ನಿಮ್ಮ ಕಾರ್ಯಕರ್ತರು ನಿಮಗೆ ಓಟ್ ಹಾಕ್ತಾರ ಅಂತ ಪ್ರಶ್ನೆ. ಕಾರ್ಯಕರ್ತರಾದ್ರೂ ನಿಮ್ಮ ಪಾರ್ಟಿಗೆ ಓಟ್ ಹಾಕ್ತಾ ಇದಾರ ಅಂತ? ಪಕ್ಷಕ್ಕೆ ಚುನಾವಣೆ ಬಂದಾಗ ಕಾರ್ಯಕರ್ತರು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ನಮ್ಮ ಪಕ್ಷಕ್ಕೆ ತಿಳಿದಿದೆ. ಯಾವ ರೀತಿ ಬಳಸಬೇಕು ಅಂತ ನಮ್ಗೆ ಗೊತ್ತಿದೆ. ಕಾರ್ಯಕರ್ತರು ಮತವನ್ನು ಹಾಕದಿದ್ದರೆ ನಮ್ಮ ಪಕ್ಷ ಈ ರೀತಿ ಬೆಳವಣಿಗೆ ಆಗ್ತದ? ನೀವು ಏನೋ ಒಂದು ತಪ್ಪು ಕಲ್ಪನೆಯಿಂದ ಏನೋ ಹೇಳ್ತೀರಿ, ಅದನ್ನು ನಾವು ಒಪ್ತಾ ಇಲ್ಲ. ನಮ್ಮ ಪಕ್ಷದ ಒಳ್ಳೊಳ್ಳೆ ನಾಯಕರುಗಳು, ನಮ್ಮ ಬೈಂದೂರಲ್ಲಿ ನಮ್ಮ ಬ್ಲಾಕ್ ಅಧ್ಯಕ್ಷರಿದ್ದಾರೆ ಶ್ರೀಕಾಂತ್ ಅಡಿಗರು ಅಂತ. ಅವರು ಒಬ್ಬ ಹಿರಿಯ ನ್ಯಾಯವಾದಿಯಾಗಿ ಕೊಲ್ಲೂರು ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾಗಿ ಅಲ್ಲಿ ಕೆಲಸ ಮಾಡಿದಂಥವರು. ಅಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿ ರಂಜಿತ್ ಉಪ್ಪುಂದ ಅಂತ, ಇನ್ನೊಬ್ಬರು ಕಾರ್ಯಾಧ್ಯಕ್ಷರು ಅಲ್ಪಸಂಖ್ಯಾತರಿದ್ದಾರೆ. ಇನ್ನು ನಮ್ಮ 5 ಮಂಡಲ ಪಂಚಾಯತಿಂದ ಅಧ್ಯಕ್ಷರಾಗಿದ್ದವರು ಜಯಕುಮಾರ್ ಪರ್ಕಳ ಅಂತ, ಅವರು TAPMCಯಲ್ಲಿ ನಮ್ಮ ಪಕ್ಷದಲ್ಲಿ
ನಿರ್ದೇಶಕರಾಗಿದ್ದವರು, APMC ನಿರ್ದೇಶಕರಾಗಿದ್ದವರು, ಹಿರಿಯ ಸಹಕಾರಿ ಧುರೀಣರು ಉಡುಪಿ ಬ್ಲಾಕ್ ಅಧ್ಯಕ್ಷರಾಗಿದ್ದಾರೆ. ನಮ್ಮ ಕುಂದಾಪುರದಲ್ಲಿ ನಾಯಕರಿದ್ದಾರೆ ಅಂತ ಹೇಳ್ತೀರಿ, ಸಂಘಟನೆ ಇದ್ದಾರೆ ಅಂತ ನಮ್ಮ ಹೇಳ್ತೀರಿ. GM ಚೆರಿಯಪ್ಪ ಇಲ್ಲ ಮಾತ್ರ ಕಾರ್ಕಳದಲ್ಲಿ ಇದ್ದಾರೆ. ಇಲ್ಲ ಮಾತ್ರ JDS ನಲ್ಲಿ ಇನ್ನು ನಾಯಕರ ಪಟ್ಟಿ ನಿರ್ಜೀವ ಆಗಿದೆ ಅಂತ ಎಷ್ಟು ನಾಯಕರು ಪ್ರಾಮಾಣಿಕವಾಗಿ ಹೇಳಿ. ಉಡುಪಿಯಲ್ಲಿ ನಿರ್ಜೀವ ಆಗಿಲ್ವಾ? ನಿಮ್ಗೆ ನಾಯಕರು ಬೇಕು, ಎಷ್ಟು ನಾಯಕರು ಬೇಕು? ಪಕ್ಷ ಲೆಟರ್ ಹೆಡ್ ನಾಯಕರು ಅದು ನೀವು ಹೇಳುವಂತದ್ದು. ಎಲ್ಲಾದ್ರೂ ನಮ್ಮ ನಾಯಕರುಗಳು, ನಿಮ್ಗೆ ನಾಯಕರುಗಳ ಪರಿಚಯ ಇಲ್ಲ ನಮ್ದು. ಯಾಕೆ ಅವರು ಬಾಕಿ ಹಾಗೆ ಲೆಟರ್ ಹೆಡ್ ತಿರುಗುದಿಲ್ಲ. ಆದ್ರಿಂದ ನೀವು ನಮ್ಮಲ್ಲಿ ನಾಯಕರಿಲ್ಲ ಅಂತ. ಎಸ್ ದೇವಿಪ್ರಸಾದ್ ಶೆಟ್ಟಿ ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತಾನೆ. ಆದ್ರೆ ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಳಬೇಕು. ತಿರುಗುಬಾಣ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.